ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸುರತ್ಕಲ್ನಲ್ಲಿ ರವಿವಾರ ದಿನದ ಸಂತೆ ವ್ಯಾಪಾರ ನಡೆಸಲು ತಕ್ಷಣವೇ ಅನುಮತಿ ನೀಡಬೇಕು ಎಂದು ಆಗ್ರಹಿಸಿ ಸಂತೆ ವ್ಯಾಪಾರಸ್ಥರ ಒಕ್ಕೂಟದ ವತಿಯಿಂದ ನಗರದ ಲಾಲ್ಬಾಗ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಸುರತ್ಕಲ್ನಲ್ಲಿ ಕಳೆದ 30 ವರ್ಷಗಳಿಂದ ಬುಧವಾರದ ಸಂತೆಯ ಜೊತೆಗೆ ರವಿವಾರ ಸಂತೆಯು ಚಾಲ್ತಿಯಲ್ಲಿತ್ತು. ಆದರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಇದನ್ನು ನಿಲ್ಲಿಸಲಾಗಿತ್ತು. ಸದ್ಯ ಬುಧವಾರ ಮಾತ್ರ ಸಂತೆ ವ್ಯಾಪಾರಕ್ಕೆ ಅವಕಾಶ ಕೊಡಲಾಗಿದೆ. ರವಿವಾರದ ಸಂತೆ ವ್ಯಾಪಾರ ಸ್ಥಗಿತವಾಗಿರುವುದರಿಂದ ಕೇವಲ ಸಂತೆ ವ್ಯಾಪಾರದಿಂದಲೇ ಜೀವನ ನಡೆಸುವ ಸಂತೆ ವ್ಯಾಪಾರಸ್ಥರ ದೈನಂದಿನ ಜೀವನವು ಅಡಕತ್ತರಿಗೆ ಸಿಲುಕಿದಂತಾಗಿರುತ್ತದೆ. ಆದ್ದರಿಂದ ಮತ್ತೆ ರವಿವಾರದ ಸಂತೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಧರಣಿ ನಿರತರು ಒತ್ತಾಯಿಸಿದರು. ಶಾಸಕ ಯುಟಿ ಖಾದರ್, ಯುವ ಇಂಟೆಕ್ ಕಾರ್ಯದರ್ಶಿ ದಿನಕರ್ ಶೆಟ್ಟಿ ಮಾತನಾಡಿ, ಮಂಗಳೂರು ಮಹಾನಗರ ಪಾಲಿಕೆ ಕೊರೋನಾ ಬಳಿಕ ಬಡವರ ಬದುಕಿನ ಹಾದಿಯನ್ನು ಬಂದ್ ಮಾಡುತ್ತಿದೆ, ಕೊರೋನಾ ನಿಯಮಾವಳಿಯನ್ನ ತಮ್ಮ ಲಾಭಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಕೋವಿಡ್ ರೋಗ ಬಂದ ಸಂದರ್ಭದಲ್ಲಿ ಕೋವಿಡ್ ಕಾನೂನು ಯಾಕೆ ಅಂತ ಹೇಳಿದರೆ ಕೋವಿಡ್ ಬರಬಾರದು, ಅದನ್ನು ಹೇಗೆ ನಿಗ್ರಹಿಸಬೇಕು ಅಂತೇಳಿ ಕಾನೂನು ಆದದ್ದು. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡುವಾಗ ಕೋವಿಡ್ ಕಾನೂನನ್ನು ಎಲ್ಲವೂ ಕೂಡ ಅವರು ಯಾವ ರೀತಿ ಬೇಕು, ಸೆಂಟ್ರಲ್ ಮಾರ್ಕೆಟ್ ರಾತ್ರಿ ಇವತ್ತು ಬೇರೆ ಕಡೆ ಕೊಡಿಸೋದು, ಕೇಳಿದ ಕೋವಿಡ್ ಕಾರಣವನ್ನು ಹೇಳೋದು, ಇನ್ನೊಂದು ವಿಚಾರಕ್ಕೆ ಸಂಬಂಧತೆ ಆ ಕಾನೂನು ತರೋದು, ಎಲ್ಲ ಕಡೆ ಪ್ರಾರಂಭ ಆದಾಗ ಭಾನುವಾರ ಸಂತೆ ಅನ್ನೋದು ಕೊಡಬೇಕು. ಬಂಡವಾಳಶಾಹಿಗಳ ಮತ್ತು ಶ್ರೀಮಂತರಿಗೆ ಇವತ್ತು ಪರವಾಗಿ ಇವತ್ತು ನಿಂತು ಜನಸಾಮಾನ್ಯರಿಗೆ ಇವತ್ತು ವಿರುದ್ಧವಾಗಿ ಇವತ್ತು ಬಿಜೆಪಿ ಕಾರ್ಪೊರೇಷನ್ ಮತ್ತು ಜನಪ್ರತಿನಿಧಿ ಇವತ್ತು ಮಾಡ್ತಾ ಇದ್ದಾರೆ. ಇದು ಬಹುಶಃ ದೊಡ್ಡ ಮಟ್ಟದ ಹೋರಾಟಕ್ಕೆ ಇವತ್ತು ಇಳಿಬೇಕಾಗ್ತದೆ. ಈ ಸಂಬಂಧ ನಾವು ಮುಂದಿನ ದಿನದಲ್ಲಿ ಕಮಿಷನರ್ ಮತ್ತು ಡಿ ಸಿ ಜೊತೆ ಕೂಡ ಇವತ್ತು ಮಾತಾಡ್ತೇವೆ. ನಾವು ಕೇಳೋದಿಷ್ಟೇ, ಈ ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ಕೂಡ ಕಷ್ಟದ ಜೀವನ ನಡೆಸ್ತಿದ್ದಾರೆ. ಯಾರದಲ್ಲೂ ಕೂಡ ಈ ಸಭ್ಯ ಆರ್ಥಿಕವಾದ ಪರಿಸ್ಥಿತಿ ಸರಿ ಇಲ್ಲ. ನೀವು ಯಾರ ಒಬ್ಬನ ಹತ್ರ ಕೆಲಸಕ್ಕೆ ಇದು ಬೇಡ, ಬೇರೆಯವರ ಅಂಡರ್ ಕೆಲಸಕ್ಕೆ ಹೋಗುವಂಥ ಕೆಲಸ ಕೊಡುವವರು ಕೂಡ ಯಾರು ಕೂಡ ಇವತ್ತು ಇಲ್ಲ. ಈ ಸಂದರ್ಭದಲ್ಲಿ ಜನಸಾಮಾನ್ಯರು ಅವರವರು ಅಲ್ಲಿ ವ್ಯಾಪಾರ ಮಾಡಿದ್ದು ಏನಾದರೂ ದುಡಿಯುವುದಿದ್ದರೆ ಅದಕ್ಕೆ ಅವಕಾಶ ಮಾಡಿಕೊಡೋ ಜವಾಬ್ದಾರಿ ಸರ್ಕಾರದ ಕೆಲಸ. ಈ ಒಂದು ಸಂತೆ ಬಹಳ ಪ್ರಾಮುಖ್ಯವಾಗಿತ್ತು. ಈ ಪ್ರಾಮುಖ್ಯವಾಗಿರ್ತಕ್ಕಂಥ ಜನಸಾಮಾನ್ಯರಿಗೆ ಉಪಯೋಗವಾಗಿರ್ತಕ್ಕಂಥ ಈ ಒಂದು ಸಂತೆಯನ್ನು ಯಾವುದೇ ಕಾರಣ ಇಲ್ಲದೆ ಈಗಿನ ಮಹಾನಗರ ಪಾಲಿಕೆ ಆಡಳಿತ ನಿಲ್ಲಿಸಿದೆ ಅಂದರೆ ಇದಕ್ಕೆ ಏನು ಕಾರಣ ಅಂತಕ್ಕಂಥದ್ದನ್ನು ಇವತ್ತು ಮಹಾನಗರ ಪಾಲಿಕೆ ಉತ್ತರ ಕೊಡಬೇಕು, ಇವತ್ತು ಕಮಿಷನರ್ ಅವರು ಉತ್ತರ ಕೊಡಬೇಕು, ಇವತ್ತು ಮೇಯರ್ ಅವರು ಉತ್ತರ ಕೊಡಬೇಕು. ಯಾಕೆ ಹೇಳಿದರೆ ಇವತ್ತು ಜಿಲ್ಲೆಯಲ್ಲಿ ನಡೀತಕ್ಕಂಥ ಯಾವುದೇ ಸಂತೆ ಕೂಡ ಲಾಕ್ಡೌನ್ನಲ್ಲಿ 8 ತಿಂಗಳು ನೀವು ರೂಲ್ಸ್ ಪ್ರಕಾರ ಬಂದ್ ಮಾಡಿದ್ರಿ. ವ್ಯಾಪಾರಸ್ಥರು ಭಿಕ್ಷೆ ಬೇಡಿ ಆದರೂ ಈ ಲಾಕ್ಡೌನ್ನಲ್ಲಿ ಯಾವುದೇ ವ್ಯಾಪಾರ ಮಾಡದೆ ನಿಮ್ಮ ರೂಲ್ಸಿಗೆ ಅವರು ಅನುಗುಣವಾಗಿ ನಡ್ಕೊಂಡಿದ್ದಾರೆ. ನಂತರ ತಾವೇ ಬುಧವಾರ ಸಂತೆಗೆ ಅವಕಾಶ ಕೊಟ್ಟಿದ್ದೀರಿ, ಆದಿತ್ಯವಾರ ಸಂತೆಯನ್ನು ನಿಲ್ಲಿಸಿದ್ದೀರಿ. ಆದಿತ್ಯವಾರ ಸಂತೆಯನ್ನು ಯಾಕೆ ನಿಲ್ಲಿಸಿದ್ದೀರಿ ಅಂತಕ್ಕಂಥ ನಾವು ಕೇಳಿದಾಗ ತಾವು ಹೇಳಿದ್ರಿ ಇದರ ಬಗ್ಗೆ ಸ್ಥಾಯಿ ಸಮಿತಿಯಲ್ಲಿ ಮೀಟಿಂಗ್ ಮಾಡಿ ತಾವು ಇದರ ಬಗ್ಗೆ ಹೇಳ್ತೀರಿ ಅಂತ, ತೀರ್ಮಾನ ಕೈಗೊಳ್ತೀರಂತ. ಮೊನ್ನೆ ಮಂಗಳವಾರ 13 ತಾರೀಕಿಗೆ ಸ್ಥಾಯಿ ಸಮಿತಿಯ ಮೀಟಿಂಗ್ ಇಲ್ಲಿ ಆಗಿದೆ. ಈ ಸುರತ್ಕಲ್ ಸಂತೆಯ ಬಗ್ಗೆ ಯಾವುದೇ ಉಲ್ಲೇಖ ಈ ಸ್ಥಾಯಿ ಸಮಿತಿಯಲ್ಲಿ ಆಗಲಿಲ್ಲ. ಪ್ರತಿಭಟನೆಯಲ್ಲಿ ಇಂಟೆಕ್ ಜಿಲ್ಲಾ ಅಧ್ಯಕ್ಷ ಮನೋಹರ್ ಶೆಟ್ಟಿ, ಪುನೀತ್, ವಿನೋದ್ ರಾಜ್ ಪಣಂಬೂರು, ವ್ಯಾಪಾರಸ್ಥರ ಒಕ್ಕೂಟದ ಮಹಮ್ಮದ್, ಅಸ್ಗರ್, ಬದ್ರುದ್ದೀನ್ ಮತ್ತಿತರರು ಹಾಜರಿದ್ದರು.